ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು ಅವರ ನೇತೃತ್ವದಲ್ಲಿ ಅಗಲಿದ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರತಿದ್ದ ಅರ್ಜುನ ಆನೆಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ನಗರದ ಮಾರುತಿ ವೇದಿಕಾದಲ್ಲಿ ನಡೆಯಿತು. ಮೌನ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅರಣ್ಯ ಅಧಿಕಾರಿಗಳು, ನಾಗರಿಕ ಸಮಿತಿಯ ಕಾರ್ಯಕರ್ತರು, ಪ್ರಾಣಿ ಪ್ರಿಯರು, ಸಾರ್ವಜನಿಕರು ಪುಷ್ಪ ನಮನವನ್ನು ಸಲ್ಲಿಸಿದರು. ಫಾರೆಸ್ಟ್ ಇಲಾಖೆ ಮುಖ್ಯವಾಗಿ ನಾವು ಇವತ್ತು ದಸರೆ ಹಬ್ಬಗಳಲ್ಲಿ ಏನು ಅವಘಡ ಆಗಿದೆ, ನಮ್ಮ ಅರ್ಜುನ ಎಂಬ ಆನೆಯು ಅವಘಡ ಆಗಿದೆ, ಅದಕ್ಕೆ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಅರ್ಜುನ ಎಂಬ ಆನೆಯು ಒಂದು 8 ವರ್ಷದಿಂದ ದಸರೆಯಲ್ಲಿ ಬಹಳಷ್ಟು ಜನರಿಗೆ ಆಕರ್ಷಣೆಯ ಮೇರೆಗೆ ಅಂಬಾರಿಯನ್ನು ಹೊತ್ತುಕೊಂಡು ಬಹಳ 750 ಭಾರದ ತೂಕದ ಅಂಬಾರಿಯನ್ನು ಹೊತ್ತುಕೊಂಡು ನಮ್ಮ ಜನರಿಗೆ ಆಕರ್ಷಣೆ ಉಂಟು ಮಾಡಿದಂಥ ಇದು ಅರ್ಜುನ ನಮ್ಮ ಒಟ್ಟಿಗೆ ಇವತ್ತಿಲ್ಲ. ಹಾಗಾಗಿ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಇವತ್ತು ಅದಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಸಾರ್ವಜನಿಕರು ಒಟ್ಟು ಸೇರಿ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಫಾರೆಸ್ಟ್ ಇಲಾಖೆ ಮುಖ್ಯವಾಗಿ